ಕಾಲೇಜಿನ ಪ್ರಾಧ್ಯಾಪಕಿ ಓರ್ವರ ಬಗ್ಗೆ ಕೀಳುಮಟ್ಟದ ಭಾಷೆಯಲ್ಲಿ ಹಾಗೂ ಮಾನಹಾನಿಕರವಾಗಿ ಪತ್ರವನ್ನು ಬರೆದು ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ ಅಂಟಿಸಿ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠಿತ ಕಾಲೇಜಿನ ಸಂಚಾಲಕ ಹಾಗೂ ಇಬ್ಬರು ಪ್ರಾಧ್ಯಾಪಕರನ್ನು ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಲಾಯ್ಲ ನಿವಾಸಿ ಪ್ರಕಾಶ್ ಶೆಣೈ, ಬಂಟ್ವಾಳ ತಾಲೂಕಿನ ಸಿದ್ದಗಟ್ಟೆ ನಿವಾಸಿ ಪ್ರದೀಪ್ ಪೂಜಾರಿ ಹಾಗೂ ಉಡುಪಿ ಹೆಬ್ರಿ ತಾಲೂಕಿನ ಸೀತಾನದಿ ನಿವಾಸಿ ತಾರಣ ಶೆಟ್ಟಿ ಬಂಧಿತರು. ಆರೋಪಿಗಳು ಕಾಲೇಜಿನ ಸಂಚಾಲಕ ಹಾಗೂ ಪ್ರಾಧ್ಯಾಪಕರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಪ್ರತಿಷ್ಠಿತ ಕಾಲೇಜೊಂದರ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದ ನಡುವಿನ ಪ್ರಾಧ್ಯಾಪಕರ ನೇಮಕಾತಿ ಹಾಗೂ ಆಡಳಿತದ ವಿಚಾರದ ಗಲಾಟೆಯಲ್ಲಿ ಕಾಲೇಜಿನ ಪ್ರಾಧ್ಯಾಪಕಿ ವಿರುದ್ಧ ಮಾನಹಾನಿ ಪತ್ರವನ್ನು ಪೋಸ್ಟರ್ಗಳು ತಯಾರಿಸಿ ಅಂಚೆ ಮೂಲಕ ಸಹೋದ್ಯೋಗಿ ಪ್ರಾಧ್ಯಾಪಕರಿಗೆ, ಕಾಲೇಜಿನ ಮುಖ್ಯಸ್ಥರಿಗೆ, ಶಿಕ್ಷಣ ಇಲಾಖೆಯ ಉನ್ನತ ದರ್ಜೆ ಅಧಿಕಾರಿಗೆ ಕಳುಹಿಸಿ ಮಾನಹಾನಿ, ಜೀವ ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದರು ಎನ್ನಲಾಗಿದೆ. ಮೊದಲಿಗೆ ಪೋಸ್ಟ್ ಕಾರ್ಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಪನ್ ಪೋಸ್ಟ್ ಕಾರ್ಡ್ ಅಲ್ಲಿ ಇತರೆ ಕಾಲೇಜು ಸದಸ್ಯರು, ಶಿಕ್ಷಕ ವರ್ಗದವರು ಮತ್ತೆ ಬೇರೆ ಬೇರೆ ಕ್ಯಾಂಪಸ್ ಇರುವಂತಹ ಪ್ರಿನ್ಸಿಪಲ್ಸ್, ಮಂಗಳೂರು ಯೂನಿವರ್ಸಿಟಿಯಲ್ಲಿರುವಂತಹ ಕೆಲವು ಆಯ್ಕೆಟಿನ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಮತ್ತೆ ಈಕೆಯ ಸಂಬಂಧಿಕರು, ಈಕೆಯ ಗಂಡ ಸೇರಿದಂತೆ ಅತ್ಯಂತ ಅಶ್ಲೀಲವಾಗಿ ಬಹಳ ಅಮಾನವೀಯ ರೀತಿಯಲ್ಲಿ ಆರೋಪಗಳನ್ನು ಮಾಡಿ ಆಕೆ ನಡವಳಿಕೆ ಬಗ್ಗೆ, ನಡತೆ ಬಗ್ಗೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂತಹ ಕೆಲಸನ ಪೋಸ್ಟ್ ಕಾರ್ಡ್, ಓಪನ್ ಪೋಸ್ಟ್ ಕಾರ್ಡ್ ಅಲ್ಲಿ ಬರೆದು ಅಂದ್ರೆ ಟೈಪ್ ಮಾಡಿಬಿಟ್ಟು ಪ್ರಿಂಟ್ ಮಾಡಿ ಕಳಿಸುವಂಥದ್ದು ನಡೆಯುತ್ತೆ ಮೊದಲನೇ ಹಂತದಲ್ಲಿ. ಅದಾದ್ಮೇಲೆ ಇನ್ನೂ ಹೆಚ್ಚು ಕಂಟೆಂಟ್ ಹಾಕ್ಬಿಟ್ಟು ಬೇರೆ ಬೇರೆ ಇನ್ನು ಹೆಚ್ಚುವರಿ ಆರೋಪಗಳು ಮಾಡ್ಬಿಟ್ಟು ಇದು ಯಾವ ಕೆಲಸಕ್ಕಾಗಲಿ, ಅವ್ರದ್ದು ಟೀಚಿಂಗ್ ಬಗ್ಗೆ ಆಗಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಆಗಲಿ ಯಾವುದೂ ಇಲ್ಲ, ಎಲ್ಲ ವೈಯಕ್ತಿಕ ವಿಚಾರಗಳು ಮತ್ತೆ ಇಲ್ಲ ಎಕ್ಸಿಸ್ಟಿಂಗ್ ಇಲ್ಲಿರುವಂತ ಅಪ್ರಸ್ತುತ ಮತ್ತು ಅಸಂಬದ್ಧ ಆರೋಪಗಳನ್ನ ಮಾಡಿ ನಂತರದಲ್ಲಿ ಇನ್ಲ್ಯಾಂಡ್ ಲೆಟರ್ ಇರುತ್ತೆ, ಅದರಲ್ಲಿ ಲೆಟರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮಾರು 1 ವರ್ಷಗಳ ಕಾಲ ಈ ರೀತಿ ನೋವನ್ನು ನಾವು ತಡ್ಕೊಂಡು ಕಡೆಗೆ ಕರ್ನಾಟಕ ರಾಜ್ಯದ ಕರಾವಳಿ ಭಾಗದ ಮತ್ತು ಸುತ್ತಮುತ್ತಲ ಪ್ರದೇಶಗಳಾದ ಸುಳ್ಯ, ಸುಬ್ರಹ್ಮಣ್ಯ, ಸಂಪಾಜೆ, ಮಡಿಕೇರಿ, ಮೈಸೂರು, ಚಿಕ್ಕಮಗಳೂರು ಕಳೆದ ಸರಿಸುಮಾರು 2 ತಿಂಗಳ ಹಿಂದೆ ನಮ್ಮ ಮಂಗಳೂರು ನಗರದಲ್ಲಿ ವಾಸ ಮಾಡುತ್ತಿರುವಂತಹ ಶಿಕ್ಷಕ ದಂಪತಿಗಳು